ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗಷ್ಟೇ ಲಂಚ್ ಮುಗಿಸಿ ಈಗ ಮಾಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ವಿಸ್ಟಾ ರೆಸ್ಟೋರೆಂಟ್ ಅಂತ ಇದೆ, ಅಲ್ಲಿ ಹೋಗಿದ್ವಿ. ಇಂಡಿಯನ್ ರೆಸ್ಟೋರೆಂಟ್ ಅದು. ಊಟ ಎಲ್ಲ ತುಂಬ ಒಳ್ಳೆದಿದ್ದು. ಸ್ಟಾರ್ಟರಲ್ಲಿ ನಾನ್ ವೆಜ್ ಪ್ಲಾಟರ್ ಮತ್ತು ವೆಜ್ಜಲ್ಲಿ ಡೈನಮೈಟ್ ಪನ್ನೀರ್ ಪಾಪ್ಸ್ ಅಂತ. ಆ್ಯಕ್ಚುಲಿ ಪನ್ನೀರ್ ನಾನದು ಫಸ್ಟ್ ಟೈಮ್ ತಿನ್ನೋದು ಈ ಥರ. ಒಳಗೆ ತುಂಬ ಸಾಫ್ಟ್ ಇರ್ತದೆ, ಪನ್ನೀರಿಗೆ ಸ್ವಲ್ಪ ಬುಜ್ಜಿ ಥರ, ಆದರೆ ಹೊರಗೆ ತುಂಬ ಕ್ರಿಸ್ಪಿ ಇರ್ತದೆ. ತುಂಬ ಒಳ್ಳೆದಿದ್ದು. ನಾನ್ ವೆಜ್ ಪ್ಲಾಟರಲ್ಲಿ ಚಿಕನ್, ಮಟನ್, ಫಿಶ್ ಹಾಗೆ ಪ್ರಾನ್ಸ್ ಇದ್ದಿದ್ದು. ಈ ಪ್ರಾನ್ಸ್ ಮತ್ತು ಮಟನ್ ಶಿಕ್ಕಾ ತುಂಬ ಖುಷಿ. ಮೇನ್ ಕೋರ್ಸಲ್ಲಿ ಮಲೈ ಕೋಫ್ತಾ ಹಾಗೆ ಚಿಕನ್ ಲಬಾಬ್ದಾರಿ ಅನ್ನೋ ಗ್ರೇವಿ ತಗೊಂಡಿದ್ವಿ, ಬಟರ್ ರೋಟಿ ಒಟ್ಟಿಗೆ. ಅದು ಕೂಡ ತುಂಬ ಒಳ್ಳೆದಿದ್ದು. ಹಾಗೆ ಒಂದು ಮಟನ್ ಶಾಹಿ ಬಿರಿಯಾನಿ ತಗೊಂಡಿದ್ವಿ. ಅದು ಮಣ್ಣಿದು ಪಾಟಲ್ಲಿ ಕೊಟ್ಟಿದ್ರು. ಬಿರಿಯಾನಿ ಅಂತೂ ಅಸ್ಸಮ್ ಇದ್ದಿತ್ತು. ಟೇಸ್ಟ್ ತುಂಬ ಒಳ್ಳೆದಿತ್ತು. ಮಟನ್ ಕೂಡ ಹಾಗೆ ಮಟನ್ ಕೂಡ ತುಂಬ ಒಳ್ಳೆ ಬೆಂದಿತ್ತು. ನನಗಂತೂ ಎಲ್ಲ ಡಿಶ್ ಕೂಡ ಖುಷಿ ಆಯಿತು ತುಂಬ. ಪ್ರಾಪರ್ ಇಂಡಿಯನ್ ಸ್ಟೈಲ್ ಊಟ ಮಾಡಿದ್ವಿ ನಾವು. ವಿಲೇಜ್ ಮಾರ್ಕೆಟ್ ಅಂತ ಒಂದು ಮಾಲಿಗೆ ಬಂದಿದ್ದೇವೆ. ತೋರಿಸ್ತೇನೆ ಒಳಗೆ ಯಾವ ಥರ. ಇವಾಗ ನಾವು ಮಿನಿಸೋದು ಶಾಪಿಗೆ ಬಂದಿದ್ದೇವೆ. ಜಪನೀಸ್ ಬ್ರ್ಯಾಂಡ್ ಇದು. ನಮ್ಮ ಇಂಡಿಯಾದಲ್ಲಿ ಕೂಡ ಸುಮಾರು ಮಾಲ್ಸಲ್ಲೆಲ್ಲ ಓಪನ್ ಆಗಿದೆ ಈ ಶಾಪ್. ನಮ್ಮ ಮಂಗಳೂರಲ್ಲಿ ಕೂಡ ಓಪನ್ ಆಗಿದೆ ಅಂತೆ. ಇಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತದೆ. ಬ್ಯಾಗ್ಸ್ ಎಲ್ಲ ತುಂಬ ಒಳ್ಳೆದಿದೆ ಇಲ್ಲಿ. ಚಪ್ಪಲ್ಸ್ ಇರ್ಬೋದು, ಹಾಗೆ ಟಾಯ್ಸ್ ಎಲ್ಲ ತುಂಬ ಒಳ್ಳೆ ಸಿಗ್ತದೆ ಇಲ್ಲಿ. ಇಲ್ಲಿ ಮಾಲಿದ್ದು ಕಾನ್ಸೆಪ್ಟ್ ತುಂಬ ಯುನೀಕ್ ಆಗಿದೆ. ಇಲ್ಲಿ ಮಧ್ಯದಲ್ಲಿ ಮಾಲ್ ಒಳಗಡೆನೆ ತುಂಬ ದೊಡ್ಡ ಜಾಗ ಇದೆ, ಪಾರ್ಕ್ ಇದೆ. ಅಲ್ಲಿ ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಅನ್ನು ಮಾಡಿದ್ದಾರೆ. ಹಾಗೆ ಪಾರ್ಕಲ್ಲಿ ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಆರಾಮಾಗಿ ಹರಟೆ ಹೊಡಲಿಕ್ಕೆ ತುಂಬ ಒಳ್ಳೆ ಜಾಗ ಇದೆ. ಇಲ್ಲಿ ನೀವೇನು ಸ್ಟ್ಯಾಚು ನೋಡ್ತಾ ಇದ್ದೀರಾ, ಅದು ಪೂರಾ ಕಬ್ಬಿಣದಿಂದಲೇ ಮಾಡಿದ್ದು. ಇದು ಹಳೆ ಕಬ್ಬಿಣ ವಸ್ತುಗಳನ್ನೆಲ್ಲ ಒಟ್ಟು ಮಾಡಿ ಈ ಥರ ಒಂದು ಸ್ಟ್ಯಾಚು ಆಗಿ ಮಾಡಿದ್ದಾರೆ. ಇಲ್ಲಿ ಮಾಲ್ ಒಳಗಡೆ ಎಲ್ಲ ಸುಮಾರು ಕಡೆ ಎಲ್ಲ ಈ ಥರ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಈ ಮಾಲಲ್ಲಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಇನ್ನೊಂದು ಮಾಲಿಗೆ ಹೋಗ್ತಾ ಇದ್ದೇವೆ, ಟೂ ರಿವರ್ಸ್ ಅಂತ. ಈ ಮಾಲ್ ಇಡೀ ಈಸ್ಟ್ ಆಫ್ರಿಕಾದಲ್ಲಿ ಅತಿ ದೊಡ್ಡ ಮಾಲ್ ಅಂತೆ ಇದು. ಇಲ್ಲಿ ಮಾಲ್ಸಲ್ಲೆಲ್ಲ ತುಂಬ ಸೆಕ್ಯೂರಿಟಿ ಸ್ಟ್ರಿಕ್ಟ್ ಇರ್ತದೆ. ಸೊ ನನಗೆ ಇಲ್ಲಿ ಈ ಮಾಲಲ್ಲಿ ವಿಡಿಯೋ ಮಾಡಲಿಕ್ಕೆಲ್ಲ ಮಾಡಲಿಲ್ಲ. ಸೊ ನಾವು ವಿಡಿಯೋ ಮಾಡ್ತಿದ್ವಿ, ಮತ್ತು ಅವರಲ್ಲಿ ಸೆಕ್ಯೂರಿಟಿ ಅವ್ರು ಬಂದು ಹೇಳಿದರು ಇಲ್ಲಿ ಅಲೌಡ್ ಇಲ್ಲ ವಿಡಿಯೋ ಮಾಡ್ಲಿಕ್ಕಂತ. ಅದರಿಂದ ನಮಗೆ ಒಳಗಡೆ ಏನು ತೋರಿಸ್ಲಿಕ್ಕೆ ಆಗಲಿಲ್ಲ. ಇವಾಗ ನೋಡ್ತಾ ಇದ್ದೀರಾ ಐ ಆಫ್ ಕೀನ್ಯಾ ಅಂತ, ಇದು ಜೈಂಟ್ ವೀಲ್. ಇದು ಕೂಡ ಮಾಲ್ ಒಳಗಡೆನೇ ಇದೆ. ತುಂಬ ದೊಡ್ಡ ಎಕರೆಗಟ್ಟಲೆ ಜಾಗದಲ್ಲಿ ಈ ಮಾಲನ್ನು ಮಾಡಿದ್ದಾರೆ. ಈಗ ಜೈಂಟ್ ವೀಲಲ್ಲಿ ಕೂಡ ನಾವು ಕುತ್ಕೊಳ್ಳಿಕ್ಕಿದೆ, ನಮಗೆ ಹೋಗ್ತಾ ಇದ್ದೇವೆ. ಈ ಜೈಂಟ್ ವೀಲಲ್ಲಿ ಕುತ್ಕೊಂಡು ಮೇಲ್ಗಡೆ ರೀಚ್ ಆದಾಗ ನಮಗೆ ಇಡೀ ನೈರೋಬಿ ಸಿಟಿ ತೋರ್ತದೆ, ಅಷ್ಟು ದೊಡ್ಡದಿದೆ.
ಹಾಗೆ ಇದು ತಿರುಗ್ತಾ ಇರ್ತದೆ, ನಮಗೆ ಒಬ್ಬೊಬ್ಬರಿಗೆ 2 ರೌಂಡ್ ತಿರುಗಿಸ್ತಾರೆ. ಹಾಗೆ ಇದು ಹತ್ತುವಾಗ ಕೂಡ ತಿರುಗ್ತಾ ಇರ್ತದೆ, ನಾವು ಅದು ತಿರುಗ್ತಾ ಇರುವಾಗೆ ನಾವು ಹತ್ತಬೇಕು. ಅದಕ್ಕೆ ಇಳಿಯೋದು ಕೂಡ ಅಷ್ಟೇ, ಅವರು ಈ ಜೈಂಟ್ ವೀಲ್ ಅನ್ನು ಸ್ಟಾಪ್ ಮಾಡೋದಿಲ್ಲ, ತುಂಬ ಸ್ಲೋಲಿ ತಿರುಗ್ತಾ ಇರ್ತದೆ, ಅಷ್ಟೇನು ಹೆದರಿಕೆ ಆಗೋದಿಲ್ಲ. ಅದು ಕೂಡ ಇರಲಿ. ಇಲ್ಲಿ ಜೈಂಟ್ ವೀಲ್ ಬಿಟ್ಟು ಸಹ ತುಂಬ ಟೈಪ್ಸ್ ಇದು ಆಟಗಳಿದೆ. ಸಣ್ಣ ಮಕ್ಕಳಿಗೆ ಬೇರೆ, ದೊಡ್ಡವರಿಗೆ ಬೇರೆ, ಈ ಥರ ತುಂಬಾ ಟೈಪ್ಸ್ ಇದಿದೆ. ನೀವು ನನ್ನ ಹಿಂದೆ ಈಗ ನೋಡ್ತಾ ಇರ್ಬೋದು, ನೋಡಿ ಕಾಣ್ತಾ ಇದೆ, ಅಲ್ಲಿ ಬೋಟ್ ರೈಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ಸಾಯಂಕಾಲ 6 ಗಂಟೆ ನಂತರ ಡಾನ್ಸಿಂಗ್ ಫೌಂಟೇನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಮ್ಯೂಸಿಕ್ ಹಾಕಿ ಫೌಂಟೇನ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾನೇ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಹಾಗೆ ಇನ್ನೂ ತುಂಬಾ ಕತ್ಲಾದ ನಂತರ ತುಂಬಾ ಕಲರ್ಫುಲ್ ಲೈಟ್ಸ್ ಎಲ್ಲ ಹಾಕಿ ಲೇಸರ್ ಶೋ ಕೂಡ ಇದೆ, ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ನಂಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ಇಷ್ಟು ಕೂಡ ಈ ಮಾಲ್ ಒಳಗಡೆನೆ ಇದೆ. Through the highways till my shadow turns to sun rays, and on we'll go through the wastelands, through the highways, and on we'll go. ವ್ಲಾಗ್ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಈ ದಿನ ನಾವು ಇನ್ನೊಂದು ಮಾಲಿಗೆ ಬಂದಿದ್ದೇವೆ, ಬಟ್ ಅದರ ಮೊದಲೇ ನಮಗೊಂದು ಮಸಾಯಿ ಮಾರ್ಕೆಟ್ ಸಿಕ್ಕಿತ್ತು. ನಾವಲ್ಲಿ ನೋಡ್ತಾ ಇದ್ವಿ ಏನಾದರೂ ಒಳ್ಳೇದು ತಗೊಳ್ಳಿಕ್ಕೆ ಸಿಗ್ತದ ಅಂತ. ನಾವೀಗ ಒಂದು ಮಾಲಿಗೆ ಬಂದಿದ್ದೇವೆ, ಹಬ್ ಮಾಲ್ ಅಂತ. ಇಲ್ಲಿ ನೈರೋಬಿಲಿ ತುಂಬ ದೊಡ್ಡ ಮಾಲ್ಸ್ ಇದೆ, ಮತ್ತು ಮಾಲ್ಸ್ ಕಾನ್ಸೆಪ್ಟ್ ಸ್ವಲ್ಪ ಬೇರೆ ಇದೆ ಇಲ್ಲಿದು. ಇದು ಪೂರ ಹೀಗೆ ಓಪನ್ ಇದೆ ಮಾಲ್. ನಾನು ನಿಮಗೆ ಒಂದು ವ್ಯೂ ಕೊಡ್ತೇನೆ. ಮತ್ತು ಈ ಮಾಲ್ ಒಳಗೆ ಗಾರ್ಡನ್, ಮಕ್ಕಳಿಗೆ ಆಡುವ ಪ್ಲೇಸಸ್ ಸುಮಾರೆಲ್ಲ ಇದೆ, ತೋರಿಸ್ತೇನೆ ನಾನು ನಿಮಗೆ ಈಗ. ನಾವು ಈ ಮಾಲಿಗೆ ಸಂಡೇ ಬಂದದ್ರಿಂದ ಇಲ್ಲೆಲ್ಲ ಸ್ಕೂಲ್ ಮಕ್ಕಳಿಗೆ ರಜೆ ಇರ್ತದೆ. ಸೊ ಎಲ್ಲ ಪೇರೆಂಟ್ಸ್ನವ್ರ ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಅವರಿಗೆ ಸೈಕಲ್ ಇರ್ಬೋದು, ಜೀಪ್, ಕಾರ್, ತುಂಬಾ ವೆರೈಟೀಸ್ ಇದೆ ಆಟಗಳಿದ್ದಿದ್ದು ಇಲ್ಲಿ. ಅವರು ಕೂಡ ತುಂಬ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಇವತ್ತಿನ ವ್ಲಾಗಲ್ಲಿ ನಾವು ಹೋದ ಎಲ್ಲ ಮಾಲಿದು ವಿಜುವಲ್ಸ್ ನಿಮಗೆ ತೋರಿಸಿದ್ದೇನೆ. ಹಾಗೆ ಒಂದು 2-3 ಮಾಲಲ್ಲಿ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸೆಕ್ಯೂರಿಟಿ ರೀಸನ್ನಿಂದ ಅವರು ನಮಗೆ ಅಲೌ ಮಾಡಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು ಮಾಲ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಯಾರಿಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.